ಮಂಗಳೂರಿನ ಲೇಡಿ ಹಿಲ್ನ ಉರುವ ಇಮ್ಯಾಕ್ಯುಲೇಟ್ ಕಾನ್ಸೆಪ್ಷನ್ ಚರ್ಚ್ನಲ್ಲಿ ಸಕಲ ಮೃತರ ಸ್ಮರಣಾ ದಿನವನ್ನು ಆಚರಿಸಲಾಯಿತು. ಕ್ರೈಸ್ತ ಸಮುದಾಯದಲ್ಲಿ ನವೆಂಬರ್ 2ರಂದು ಸಕಲ ಮೃತರ ಸ್ಮರಣಾ ದಿನ ಆಚರಿಸುವಂತಹ ಪದ್ಧತಿ ನಡೆದುಕೊಂಡು ಬರಲಾಗುತ್ತಿದೆ. ಉರುವ ಚರ್ಚ್ನ ಧರ್ಮಗುರು ಸ್ಟಾನಿ ಪಿರೇರಾ ನೇತೃತ್ವದಲ್ಲಿ ಪೂಜೆ ಕಾರ್ಯಗಳು ನಡೆದವು. ಇನ್ನು ತಮ್ಮ ಕುಟುಂಬಸ್ಥರು ಸಮಾಧಿಗಳಿಗೆ ತೆರಳಿ ಮೊಂಬತ್ತಿಯನ್ನ ಉರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಪ್ರಾರ್ಥನೆಯನ್ನ ಮಾಡಿದರು. Din dis fornade विषय घेऊन तुझे विश्वास दवरतल्यांचे फण तुवें पवित्र केलें. अशें जरी कुडीनिके पळोवंक ते उपकारतात तरी पुनर्जीवंतपणाचो भरवसो वाडयता. ಸಹಾಯಕ ಧರ್ಮಗುರು ಜಾನ್ ಲೋಬೋ, ಅಶೋಕನಗರದ ಸೈಂಟ್ ಡೊಮಿನಿಕ್ ಚರ್ಚ್ನ ರೆವರೆಂಡ್ ಫಾದರ್ ಅಕ್ವಿನ್ ನೆರೋನಾ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. जिवंतपण आणि जिवीत देखून